ಜಗತ್ತನ್ನ ಕೋವಿಡ್ ವ್ಯಾಧಿ ಪೀಡಿಸುತ್ತಿದೆ. ಕೊರೋನಾ ತಡೆಯಲು ಮಾನವ ಪ್ರಯತ್ನ ನಡೆಯುತ್ತಿದೆ. ಸರ್ಕಾರ, ವೈದ್ಯಕೀಯ ಇಲಾಖೆ ಹಗಲು ರಾತ್ರಿ ಶ್ರಮಿಸುತ್ತಿದೆ. ಈ ಎಲ್ಲಾ ಪ್ರಯತ್ನಗಳ ಜೊತೆ ಭಗವಂತನ ಅನುಗ್ರಹವೂ ಬೇಕು ಎಂದು ಪೇಜಾವರ ಶ್ರೀಗಳು ಹೇಳಿದ್ದಾರೆ. ದೇವರ ಅನುಗ್ರಹ ಇದ್ದರೆ ಇಂತಹ ಸಮಸ್ಯೆಯನ್ನು ಬಗೆಹರಿಸಬಹುದು. ಮನೆಯಲ್ಲಿದ್ದು ಪ್ರಾರ್ಥನೆ, ಜಪ, ತಪ ಮಾಡಲು ವಿಶ್ವ ಹಿಂದೂ ಪರಿಷತ್ ಸಂಕಲ್ಪ ತೊಟ್ಟಿದೆ. ನಾವೆಲ್ಲ ಸಾರ್ವಜನಿಕರಾಗಿ ಎಲ್ಲೂ ಹೋಗದೆ ಮನೆಯಲ್ಲೇ ಇರೋಣ. ಮಾನವನ ಪ್ರಯತ್ನಕ್ಕಾಗಿ ಭಗವಂತನ ಕೃಪೆಗೆ ಪ್ರಾರ್ಥಿಸೋಣ ಎಂದು ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ತಿಳಿಸಿದ್ದಾರೆ. ಇವರೆಲ್ಲರ ಪ್ರಯತ್ನಗಳಿಗೂ ಕೂಡ ಭಗವಂತನ ಅನುಗ್ರಹವೂ ಬೇಕು. ಭಗವಂತ ಅನುಗ್ರಹದ ಬೆಂಬಲ ಇತ್ತು ಅಂತಂದರೆ ನಮ್ಮೆಲ್ಲ ಪ್ರಯತ್ನಗಳು ಕೂಡ ಅದು ಸಾರ್ಥಕ ಆಗ್ತಾವೆ, ಸಫಲ ಆಗ್ತಾವೆ ಅನ್ನೋದು ನಮ್ಮೆಲ್ಲರ ನಮಗೆ ಆ ನೆಲೆಯಲ್ಲಿ ಇವತ್ತು ವೈದ್ಯರು, ಸರ್ಕಾರದ ಅನೇಕ ಇಲಾಖೆಗಳು ಮಾಡ್ತಾ ಇರುವಂತಹ ಪ್ರಯತ್ನಕ್ಕೆ ಭಗವಂತ ಅನುಗ್ರಹವನ್ನು ಪ್ರಾರ್ಥಿಸಿ ನಾವೆಲ್ಲರೂ ಕೂಡ ಶುಚಿರ್ಭೂತರಾಗಿ ನಮ್ಮ ಮನೆಯಲ್ಲೇ ಉಳ್ಕೊಂಡು ಭಗವಂತನ ವಿಶೇಷ